ಎಡಪದವಿನಲ್ಲಿ ಹೆದ್ದಾರಿ ಕಾಮಗಾರಿ ನಡೀತಾ ಇದೆಯಾ ಅಥವಾ ಇಲ್ಲಿ ಜಲಾಶಯದ ಕೆಲಸ ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ಮೂಡುತ್ತೆ. ನೀವು ವಿಕರ್ಣಕಟ್ಟೆಯಿಂದ ಸಾನೂರು ತೆರಳುವಂತಹ ಈ ಹೆದ್ದಾರಿಯಲ್ಲಿ ಕೆಲಸಕ್ಕಿಂತ ಹೆಚ್ಚಾಗಿ ಅವಾಂತರಗಳೇ ನಡೀತಾ ಇದೆ. ತೆಂಕ ಎಡಪದವಿನಲ್ಲಿ ನಾವು ಗಮನಿಸಬೇಕಾಗುತ್ತೆ, 30 ಅಡಿ ಹೊಂಡಕ್ಕೆ ಇಲ್ಲಿ ಮಣ್ಣನ್ನ ರಾಶಿ ಹಾಕಿ ಇಲ್ಲಿ ಹೆದ್ದಾರಿಯನ್ನ ಮಾಡಿದ್ದಾರೆ. ಎರಡೂ ಬದಿ ಕೂಡ ಹೊಂಡ ಇದೆ. ಈ ಹೊಂಡದಲ್ಲಿ ಜಲಾಶಯದ ರೀತಿಯಲ್ಲಿ ನೀರು ನಿಂತಿದೆ. ಒಂದು 3,000ಕ್ಕೂ ಹೆಚ್ಚು ಅಡಿಕೆ ಮರಗಳು, ಇನ್ನು ಸಾವಿರಾರು ತೆಂಗಿನ ಮರಗಳು ಇರುವಂತದ್ದು. 10 ಎಕರೆಗೂ ಹೆಚ್ಚು ಪ್ರದೇಶಗಳು ಇಲ್ಲಿ ಜಲಾವೃತ ಆಗಿದೆ, ನೀರಿನಿಂದ ಕೂಡಿದೆ. ಇದನ್ನು ಗಮನಿಸುವಾಗ ಇದೇನೋ ವಾಟರ್ ಸ್ಪೋರ್ಟ್ಸ್ ಮಾಡಿದ ರೀತಿ ಕಾಣ್ತಾ ಇದೆ. ಇದು ಇಂಜಿನಿಯರ್ಗಳು ಮಾಡಿದ್ದ ಅಥವಾ ಎಲ್ಲೋ ದುಡ್ಡು ಕೊಟ್ಟು ಪಾಸ್ ಆದಂತಹ ಇಂಜಿನಿಯರ್ಗಳು ಕೆಲಸ ಮಾಡಿದ್ದ ಅಥವಾ ಈ ಕೆಲಸವನ್ನ ಇಲ್ಲೆಲ್ಲಾದ್ರೂ ಲೋಕಲ್ ಮೇಸ್ತ್ರಿಗಳಿಗೆ ಕೊಟ್ಟಿದ್ರು ಕೂಡ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈ ಇಂಜಿನಿಯರ್ಗಳು ಇಲ್ಲಿ ಎಡವಟ್ಟನ್ನ ಮಾಡಿದ್ದಾರೆ. ಸರಿಯಾಗಿ ಒಂದು ಚರಂಡಿಯ ನೀರು ಹೋಗ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡದೆ, ಎರಡೂ ಬದಿಯಲ್ಲಿ ಹೊಂಡಗಳಿದ್ರು ಕೂಡ ಅದನ್ನ ಯಾವುದೇ ರೀತಿ ಅದಕ್ಕೆ ವ್ಯವಸ್ಥೆಯನ್ನ ಮಾಡದೆ, ಒಂದು ಸರ್ವಿಸ್ ರಸ್ತೆಯನ್ನ ಕೂಡ ಮಾಡದೆ ಏಕಾಏಕಿ ಇಲ್ಲಿ ಮಣ್ಣನ್ನ ರಾಶಿ ಹಾಕಿದ್ದಾರೆ. ರಿಟೈನಲ್ ವಾಲು ಕೂಡ ಇಲ್ಲ, ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳಿಲ್ಲ. ಕೇವಲ ಒಂದು ಹೆದ್ದಾರಿ ಮಾಡಬೇಕು ಅನ್ನುವಂತಹ ಕಾಟಾಚಾರದ ಕೆಲಸಕ್ಕೆ ಇವತ್ತು DBL ಕಂಪನಿ ಮುಂದಾಗಿದೆ. ಈಗ ಈ ನೀರು ನಿಂತಹ ಪ್ರದೇಶವನ್ನ ಗಮನಿಸಿದಂತಹ ಕಂಪನಿ, ಈ ಭಾಗದ ಜನರ ಆಕ್ರೋಶಕ್ಕೆ ಮಾಡಿದಂತಹ ಕಂಪನಿ ಈ ಮಾರ್ಗವನ್ನ ಕತ್ತರಿಸಲಿಕ್ಕೆ ಹೋಗಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಈಗ ಈ ನೀರಿಗಾಗಿ ಈ ಹೆದ್ದಾರಿಯನ್ನ ಏನಾದ್ರೂ ಕಟ್ಟು ಮಾಡಿದ್ರೆ ಇಲ್ಲಿರುವಂತಹ 10 ಎಕರೆಯಲ್ಲಿರುವಂತಹ ಈ ನೀರು ಏನಿದೆ ಖಂಡಿತವಾಗಿಯೂ ಕೂಡ ಎಡಪದವು ಟೌನ್ಗೆ ಹೋಗುತ್ತೆ. ಅಲ್ಲಿ ವಾಸ ಇರುವಂತಹ ಜನರಿಗೂ ಕೂಡ ಇದು ಸಮಸ್ಯೆಯಾಗುತ್ತೆ. ಕಂಪನಿಯವರು ವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡಬೇಕೇ ಹೊರತು ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡಿದರೆ ಯಾರಿಗೂ ಕೂಡ ಪ್ರಯೋಜನ ಇಲ್ಲ. ಈಗ ಮಾಡಿದಂತಹ ರಸ್ತೆಯನ್ನೇ ಕಟ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. 10 ಎಕರೆಗೂ ಹೆಚ್ಚು ಕೃಷಿ ಭೂಮಿ ಇಲ್ಲಿ ನಾಶ ಆಗಿದೆ. ಅವರು ಕೂಡ ಇಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಕಾಮಗಾರಿಯನ್ನ ಈ ಹೆದ್ದಾರಿ ಆದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಈ ಭಾಗದ ಜನರು ಏನು ಭೂಮಿಯನ್ನ ಕೊಟ್ಟಿದ್ರು, ಆದ್ರೆ ಈಗ ಅವರ ಭೂಮಿಗೆಯೇ ಅವರ ಕೃಷಿಯೇ ನಾಶ ಆಗಿರುವಂತಹ ಪರಿಸ್ಥಿತಿ ಬಂದೊದಗಿದೆ.